ಜಾತ್ಯತೀತ ಜನತಾದಳ ಹಮ್ಮಿಕೊಂಡಿರುವ ಜನತಾ ಜಲಧಾರೆ ಕಾರ್ಯಕ್ರಮದ ರಥ ಏಪ್ರಿಲ್ 21ರ ಗುರುವಾರದಂದು ಕಡಬ ತಾಲೂಕಿಗೆ ಆಗಮಿಸಲಿದ್ದು, ರಥವನ್ನು ಕಡಬ ತಾಲೂಕಿನ ಇತ್ಲಂಪಾಡಿಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು ಎಂದು ಜೆಡಿಎಸ್ ಕಡಬ ತಾಲೂಕು ಅಧ್ಯಕ್ಷ ಸೈಯದ್ ಮೀರಾ ಸಾಹೇಬ್ ಹೇಳಿದರು. ಅವರು ಕಡಬದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಡಬ ತಾಲೂಕಿನ ಜನತೆಗೆ ಕುಡಿಯಲು ಹಾಗೂ ಕೃಷಿ ಬಳಕೆಗೆ ಭರಪೂರ ನೀರುಣಿಸುವ ಮಹತ್ವಾಕಾಂಕ್ಷೆಯ ಯೋಜನಾ ಉದ್ದೇಶವನ್ನು ಹೊಂದಿರುವ ಈ ಜನತಾ ಜಲಧಾರೆ ಕಾರ್ಯಕ್ರಮಕ್ಕೆ ಕಡಬದ ಜನತೆ ಸಹಕರಿಸಬೇಕು ಎಂದರು. ಕುಮಾರಧಾರ, ಗುಂಡ್ಯಾಹೊಳೆ, ನೇತ್ರಾವತಿ ನದಿ ಕಡಬ ತಾಲೂಕಿನಾದ್ಯಂತ ಇರುವ ಕೆರೆಗಳನ್ನು ತುಂಬಿಸುವ ಯೋಜನೆ ಇದಾಗಿದೆ. ಮುಂಗಾರು ಮಳೆಯಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ತನಕ ನದಿ ಹೊಳೆಗಳಲ್ಲಿ ಉಕ್ಕಿ ಹರಿಯುವ ನೀರು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಪಂಪ್ ಹಾಗೂ ಕಾಲುವೆ ಮೂಲಕ ಕರಾವಳಿ ಪ್ರದೇಶದಲ್ಲಿರುವ ಕಡಬ ತಾಲೂಕಿನ ವಿವಿಧ ಪಟ್ಟಣಗಳಿಗೆ ಕುಡಿಯುವ ನೀರು ಒದಗಿಸುವುದಲ್ಲದೆ ರೈತರ ಸಾವಿರಾರು ಎಕರೆ ಕೃಷಿ ಭೂಮಿಗೂ ನೀರುಣಿಸುವ ಯೋಜನೆ ಈ ಜಲಯಾತ್ರೆ. ಇದರ ರಥವನ್ನು ಇಸ್ಲಾಂಪಾಡಿಯಲ್ಲಿ ಸ್ವಾಗತಿಸಿ ಬಳಿಕ ಇಸ್ಲಾಂಪಾಡಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ, ಬಳಿಕ ಇಸ್ಲಾಂಪಾಡಿ ಸೈಂಟ್ ಮೇರೀಸ್ ಚರ್ಚಿನಲ್ಲಿ ಪೂಜೆ, ಕಳಾರ ಮುಖಾಂತರ ಕಡಬಕ್ಕೆ ಆಗಮಿಸಿ ಕಡಬ ಗೈಬಾನ್ ದರ್ಗಾದಲ್ಲಿ ಪ್ರಾರ್ಥನೆ, ಬಳಿಕ ಶ್ರೀ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನದಲ್ಲಿ ಶ್ರೀಕಂಠಸ್ವಾಮಿ ಮಹಾಗಣಪತಿ ದೇವಸ್ಥಾನದಲ್ಲಿ ರಥಕ್ಕೆ ಪೂಜೆ ನೆರವೇರಿಸಿ ಮಧ್ಯಾಹ್ನ 12 ಗಂಟೆಗೆ ಕಡಬ ಮೇಲಿನ ಪೇಟೆಯಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಅಲ್ಲಿಂದ ನಾಳೆ ಬಂದು ಮೂಡುಬಿದಿರೆ ಮಂಗಳೂರು ಅಡ್ಯಾರ ಸಮಾಪ್ತಿ ಗಂಟೆ ಸಮಾಪ್ತಿ. ಅಲ್ಲಿಂದ ರಥಕ್ಕೆ ಬೆಳ್ತಂಗಡಿ, ನೇತ್ರಾವತಿ, ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ರಾತ್ರಿ ಆಗ್ತದೆ. ಅಲ್ಲಿಂದ ಬೆಳಿಗ್ಗೆ 7 ಗಂಟೆ 8 ಹೇಳಿದ್ದಾರೆ ಬೆಳಗ್ಗೆ ಅಲ್ಲಿಂದ ಹೊರಟು 9 ಇಜ್ರಂಪಾಡಿ ತಾಲೂಕಿನ ಗಡಿ ಆಚೆ ಹೋದರೆ ಮತ್ತೆ ಬೆಳ್ತಂಗಡಿ ತಾಲೂಕು ಅವರೇನೋ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಇಜ್ರಂಪಾಡಿ 9 ಗಂಟೆಗೆ ಹೋಗಿ ರಥವನ್ನು ಸಾಗರಿಸಿ ಮತ್ತು ಅಲ್ಲಿ ಪಕ್ಕ ದೇವಸ್ಥಾನ ಇದೆ, ದೇವಸ್ಥಾನ ರೀ, ಅಲ್ಲಿ ಒಂದು ಪೂಜಾವನ್ನು ಅವರು ಇಟ್ಕೊಂಡಿದ್ದಾರೆ. ಅದಾದ ಮೇಲೆ ಅಲ್ಲಿ ಚರ್ಚ್ ಇದೆ, ಚರ್ಚಿಯಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಅದು ಕುಟ್ರುಪಾಡಿ ರೋಡ್ನಲ್ಲಿ ಕಳಾರು ಇಲ್ಲಿ ಮೇಲೆ ತಾಲೂಕು ಆಫೀಸಿನ ಈ ಜೊತೆ 1 ನಿಮಿಷ ಪ್ರಾರ್ಥನೆ ಮಾಡಿ ಶ್ರೀದೇವಿಗೆ ಅಲ್ಲಿ ಇಟ್ಕೊಂಡಿದ್ದಾರೆ. ಪೂಜೆ ಒಳಗೆ ಹೋಗ್ತಾರೆ, ಅವ್ರಿಗೆ ದೇವಸ್ಥಾನದ ಪೂಜೆ ಮಾಡಿ ತೀರ್ಥ ತಂದು ಕಳಸಕ್ಕೆ ತುಂಬಿ ಅದಾಗಿ ಬಲೆ ಕಡಬಕ್ಕೆ ಬಂದು ದೇವರಲ್ಲಿ ಮಾತಾಡಿದ್ದೇವೆ. ಕೆಲವು ಮಹಿಳೆಯರು ಕೂಡ ಬರ್ತಾರೆ ದೇವಸ್ಥಾನದಿಂದ ತೀರ್ಥ ತಗೊಂಡು ಕಳಸಕ್ಕೆ ಆಗ್ತದೆ. ಇದಾದ ದಾರಿಯಲ್ಲಿ ದರ್ಗ, ಅದ ಮೇಲೆ ಅಲ್ಲಿ ಜೈಂಟ್ ದಳ, ಅದಾದಮೇಲೆ ಬಿಳಿನೆಲೆ ಗೋಪಾಲ ದೇವಸ್ಥಾನ, ಅದಾದ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಕುಂದು ಅಲ್ಲಿ ಸಭೆ ಸಮಾರೋಹ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನೀರಿನ ಕಾರ್ಯಕ್ರಮ ಏನಾದರೂ ಪ್ರಯೋಜನ ಆಗ್ಬೋದು, ಕೃಷಿಕರಿಗೂ ಪ್ರಯೋಜನ ಆಗ್ಬೋದು. ಕುಡಿಯುವ ನೀರಿನ ಇದೆ, ನೀರಿನ ಕುಸಿದಿದೆ. ಇಲ್ಲಿ ಕಡಬ ತಾಲೂಕಿನ 9 ಕೆರೆಗಳು ಮಕ್ಕಳಲ್ಲಿದೆ, ಎಲ್ಲೂ ಮಣ್ಣು ತುಂಬಿ ಹೋಗಿದೆ. ನಾಳೆ ಒಳ್ಳೆ ಕೆರೆಗಳು ತುಂಬಿದರೆ ಬೋರ್ವೆಲ್ನಲ್ಲೂ ನೀರು ಬರ್ತದೆ, ಜಲ ಕ್ರೋಢೀಕರಣ ಆಗ್ತದೆ ನಮ್ಮ ಆಸೆ. ಇಲ್ಲಿ ಮಾಡಲಿಕ್ಕೆ ಜನತಾದಳ ಮಾಡ್ತಾ ಇದ್ರು. ನಾಗರಿಕರು ರಾಜಕೀಯ ರಹಿತವಾಗಿ ನಾವು ಸ್ಪಂದನೆ ಕೆಲಸ ಮಾಡುವ ಕೆಲಸ ಯಾವುದು ಮಾಡಿದ್ರು ನಾವು ಇದ್ದೇವೆ, ಹಿರಿಯರು ಮಾಡಿದ್ರು ನಾವು ಇದ್ದೇವೆ. ಅದು ಆ ರೀತಿಯ ಒಂದು ಕಾರ್ಯವನ್ನು ಹಮ್ಮಿಕೊಳ್ತಕ್ಕ ಕೆಲಸವನ್ನು ನಾವು ಸಹಕಾರವನ್ನು ನಾಡ್ದು ಕೊಡಬೇಕು. ನಿಮ್ಮ ಕೈಯಲ್ಲಿದೆ. ನಿಮ್ಮ ಬರವಣಿಗೆ ಈ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಬರಲಿ, ಎಲ್ಲರಿಗೂ ಪ್ರಯೋಜನ ಆಗಲಿ, ಎಲ್ಲರಿಗೂ ಸಹಕಾರಿ ಆಗಲಿಕ್ಕೆ ಆ ದೇವರ ಒಂದು ಶುಭವನ್ನು ಹಾರೈಸಿ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ಚಂದ್ರಶೇಖರ್ ಗೌಡ ಕೊಡಿಬೈಲ್, ದಿನೇಶ್ ಎಂಪಿ ಸುಬ್ರಹ್ಮಣ್ಯ, ಫಿಲೋಮಿನಾಸ್ ಕರಿಯ ಕಡಬ, ದುಗ್ಗಪ್ಪ ಕುಲ್ಕುಂದ ಸುಬ್ರಹ್ಮಣ್ಯ, ನಾರಾಯಣ ಅಗ್ರಹಾರ ಸುಬ್ರಹ್ಮಣ್ಯ, ಕೇಶವ ಸುಬ್ರಹ್ಮಣ್ಯ, ತಿಲಕ್ ಎಎ ಸುಬ್ರಹ್ಮಣ್ಯ ಮೊದಲಾದವರು ಉಪಸ್ಥಿತರಿದ್ದರು.